ತೆರವುಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ 2025 ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನ. ಕನ್ನಡ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ, ಸಿದ್ಧಾಂತದ ಕೈ ಹಿಡಿದ ನಾಯಕ, ಮಾತಿಗೆ ತಪ್ಪದ ಧೀಮಂತ ನಾಯಕ, ರಾಜಕಾರಣದಲ್ಲಿ ಶುದ್ಧ ಹಸ್ತದ ಪರಿಶುದ್ಧ ರಾಜಕಾರಣಿ, ಪಂಚ ಗ್ಯಾರಂಟಿಯ ಸರದಾರ, 16 ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಆರ್ಥಿಕ ತಜ್ಞ, ಕರ್ನಾಟಕ ರಾಜಕಾರಣದ ಅಗ್ರಗಣ್ಯ ನಾಯಕ, ಅಹಿಂದ ವರ್ಗದ ಆಶಾ ಕಿರಣ, ಬದುಕಿನುದ್ದಕ್ಕೂ ಬಡವರಿಗಾಗಿ ಮಿಡಿದ ವ್ಯಕ್ತಿತ್ವ, ಜಾತಿ ಮತ ಪಂಥವನ್ನ ಬಿಟ್ಟು ಅಪ್ಪಟ ಜಾತ್ಯತೀತ ನಾಯಕ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ, ಪುತ್ತೂರಿನ ಮುತ್ತಿನ ನಗರಿ ಪುತ್ತೂರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಜಯಘೋಷದ ದೊಡ್ಡ ಚಪ್ಪಾಳೆಯ ಸ್ವಾಗತ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ ಇವರಿಗೆ. ಆದರಣೀಯರೇ, ಅಶೋಕ ಜನಮನ ಇದು ಜನಸಾಮಾನ್ಯರ ನಾಡಿಮಿಡಿತ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದ ಅಶೋಕ ಜನಮನ 2025 ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಇವರು ಆಗಮಿಸಿ ವೇದಿಕೆಯತ್ತ ಸಾಗಿ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ ಸಿದ್ದರಾಮಯ್ಯವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಶೋಕ ಜನಮನ 2025 ಇದು ಜನಸಾಮಾನ್ಯರ ನಾಡಿಮಿಡಿತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಕರುನಾಡಿನ ದೊರೆ ಸನ್ಮಾನ್ಯ ಸಿದ್ದರಾಮಯ್ಯರವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನು ಈ ಜಗತ್ತಿಗೆ ನೀಡಿದ ಮಣ್ಣು. ದಾಸಶ್ರೇಷ್ಠರಾದ ಬಸವಣ್ಣ, ಕನಕದಾಸ, ಶರೀಫಜ್ಜ, ಅಕ್ಕ ಮಹಾದೇವಿ, ಕುವೆಂಪುರಂತಹ 100 ವ್ಯಕ್ತಿಗಳ ಪರಂಪರೆ ಹೊಂದಿದ ಈ ನಾಡು ಕರುನಾಡು, ಕನ್ನಡ ನಾಡು. ನಾಡಗೀತೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಕವಿತಾ ದಿನಕರ್ ಮತ್ತು ತಂಡದವರು ಈ ನಾಡಗೀತೆಯನ್ನು ನಡೆಸಿಕೊಡ್ತಾರೆ. ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರೈ ಎಸ್ಟೇಟ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಸುದೇಶ್ ಆರ್ ಶೆಟ್ಟಿ ಇವರು. ಅಶೋಕ ಜನಮನ 2025 ಈ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವ ಬಡವರ ಸೇವೆಯ ಮೂಲಕವೇ ಜನಮಾನಸದಲ್ಲಿ ಗುರುತಿಸಿಕೊಂಡು ಅಚ್ಚಳಿಯದ ನಾಯಕ, ಪಂಚ ಗ್ಯಾರಂಟಿ ಯೋಜನೆಯ ಸರದಾರ, ಬಡವರ ಅನ್ನರಾಮಯ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ, ನವಮನ್ವಂತರದಲ್ಲಿ 16 ಬಾರಿ ಬಜೆಟ್ ಮಂಡಿಸಿದ ರಾಜಕೀಯ ಧ್ರುವತಾರೆ, ಅಸಕ್ತರಿಂದ ಹಿಡಿದು ಅಸಾಮಾನ್ಯರ ತನಕ, ಶೋಷಿತರಿಂದ ಹಿಡಿದು ನಿರ್ಗತಿಕರ ತನಕ, ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ, ಯುವಕರಿಂದ ಹಿಡಿದು ವೃದ್ಧರ ತನಕ, ಮೇಲ್ವರ್ಗ ಕೆಳವರ್ಗ ಜಾತಿ ಧರ್ಮ ಎಂಬುದನ್ನು ಬದಿಗಿಟ್ಟು ಸರ್ವರ ಜೊತೆ ಏಕ ಮನಸ್ಸಿನಿಂದ ನಡೆಯುವ ಖಾದಿ ವಸ್ತ್ರಧಾರಿ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ನೀಡಿದ ದೂರದೃಷ್ಟಿಯ ಅಭಿವೃದ್ಧಿಯ ಹರಿಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃದಯ ಸ್ಪರ್ಶಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಆರತಿ ಬೆಳಗುವುದರ ಮೂಲಕ ಕರುನಾಡಿನ ದೊರೆಗೆ ಭವ್ಯವಾದ ಸ್ವಾಗತ. ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಳುನಾಡಿನ ಪರಂಪರೆಯ ಆರತಿಯನ್ನ ಬೆಳಗುವ ಮೂಲಕ ವಿಶೇಷವಾದ ಸ್ವಾಗತವನ್ನ ನೀಡುವಂತ ಕಾರ್ಯಕ್ರಮ. ದೊಡ್ಡ ಚಪ್ಪಾಳೆಯ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪವನ್ನ ಬೆಳಗಿ ಆರತಿಯನ್ನ ಎತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಾಣಿಕೆಯನ್ನ ಸಲ್ಲಿಸುವ ಮೂಲಕ ನಮ್ಮ ಹೆಣ್ಣು ಮಕ್ಕಳನ್ನ ಗೌರವಿಸುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಕೃತಜ್ಞತೆಗಳು. ಅಶೋಕ ಜನಮನ 2025 13ನೇ ವರ್ಷದ ಈ ಮಹೋನ್ನತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ಘನವೆತ್ತ ಸರ್ಕಾರದ ಆರೋಗ್ಯ ಮಂತ್ರಿಗಳಾದ
ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರವರು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರವರಿಗೆ ಈ ಕಾರ್ಯಕ್ರಮದ ರೂವಾರಿ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಶಾಲು ಹಾಕಿ ಗೌರವಾರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ತಾನು ಬದುಕಿ ತನ್ನವರ ಜೊತೆ ತನ್ನವರ ಮುಖದಲ್ಲಿ ಕೇವಲ ಮಂದಾಸ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.